ಕರ್ನಾಟಕ ಪೊಲೀಸ್ ಕಾಯ್ದೆಯಲ್ಲಿ ಮೈಕ್ ಬಳಸಲು ನಿಬಂಧನೆಗಳಿವೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಪರವಾನಗಿ ಪಡೆದು ಬಳಸಬಹುದು. ಆದರೆ ಅದರ ಸದ್ದು 50 ಅಡಿಗಿಂತ ಜಾಸ್ತಿ ಹೋಗಬಾರದೆಂದು ನಿಯಮವಿದೆ. ಆ ನಿಬಂಧನೆಗಳೊಳಪಟ್ಟು ಯಾರು ಬೇಕಾದರೂ ಮೈಕ್ ಬಳಸಬಹುದು ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ. ಮಸೀದಿಗಳಲ್ಲಿ ಧ್ವನಿವರ್ಧಕ ಬಳಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಉಡುಪಿಯಲ್ಲಿ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದರು. ಹಲಾಲ್ ಜಡ್ಕಾ ವಿಚಾರದಲ್ಲಿ ಜನರ ತೀರ್ಮಾನ ಮುಖ್ಯ ಎಂದ ಅವರು, ಜನರ ಅಭಿಪ್ರಾಯ ಅವರ ಇಷ್ಟದಂತೆ ಬಳಸಬಹುದು. ಕಾಮಲೆ ಕಣ್ಣಿನವರಿಗೆ ಜಗತ್ತು ಹಳದಿ ಎಂಬಂತೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಅದೇ ರೀತಿ ಕಾಣ್ತಾ ಇದೆ. ತಮ್ಮ ತಪ್ಪನ್ನ ಮುಚ್ಚಿ ಹಾಕಿಕೊಳ್ಳಲು ಕಾಂಗ್ರೆಸ್ ಬಿಜೆಪಿ ಪಕ್ಷದ ಮೇಲೆ ಆಪಾದನೆ ಹಾಕ್ತಾ ಇದೆ. ಆಹಾರ ಪದಾರ್ಥ ವಿಚಾರದಲ್ಲಿ ಜನರೇ ತೀರ್ಮಾನಿಸಬೇಕು, ಜನರೇ ಬೇಡ ಎಂದ್ರೆ ನಾವು ಒತ್ತಾಯ ಮಾಡೋಕ್ಕಾಗಲ್ಲ ಎಂದರು. ಇನ್ನು ಸಿದ್ದರಾಮಯ್ಯ ಅವರಿಗೆ ನಿಂತ ನೆಲ ಕುಸಿಯುವಂತಹ ಭಾವನೆ ಬಂದಿದೆ. ಕಾಂಗ್ರೆಸ್ ಶಕ್ತಿ ಕ್ಷೀಣವಾಗ್ತಾ ಇರುವಂತಹ ಬಗ್ಗೆ ಅವರಿಗೆ ಭಯವಿದೆ. ಡಿಕೆ ಶಿವಕುಮಾರ್ ತಮ್ಮ ಸ್ಥಾನ ಆಕ್ರಮಿಸಿಕೊಳ್ಳುವ ಭಯವಿದೆ. ತಾನು ಪ್ರಭಾವಿಯಾಗಿದ್ದೇನೆ ಎಂದು ತೋರಿಸಲು ಅವರು ಬಿಜೆಪಿ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ ಎಂದು ಬಿಸಿ ಪಾಟೀಲ್ ವ್ಯಂಗ್ಯ ಮಾಡಿದರು. ಕರ್ನಾಟಕ ಪೊಲೀಸ್ ಕಾಯ್ದೆಯಲ್ಲಿ ಮೈಕನ್ನು ಅಳವಡಿಸಲಿಕ್ಕೆ ನಿಬಂಧನೆಗಳಿದೆ. ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 10 ಗಂಟೆವರೆಗೂ ಪರವಾನಗಿಯನ್ನು ಪಡೆದು ಮಾಡ್ಬೋದು. ಆದರೆ ಅದು 50 ಅಡಿಗಿಂತ ಹೆಚ್ಚು ಹೋಗಬಾರ್ದು ಅನ್ನುವಂಥದ್ದು ನಿಬಂಧನೆಗಳಿದೆ. ಆ ರೀತಿ ನಿಬಂಧನೆಗೊಳಪಟ್ಟು ಅವರು ಯಾರು ಬೇಕಾದರೂ ಈಗ ಹಲಾಲ್ನ ವಿಚಾರದಲ್ಲಿ ಭಾಳಷ್ಟು ಗೊಂದಲ ವಾತಾವರಣ ಸೃಷ್ಟಿಯಾಗಿದೆ. ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತದೆ? ಸರ್ಕಾರದ ನಿಲುವಿಗಿಂತ ಜನರ ನಿಲುವು ಭಾಳ ಮುಖ್ಯ ಇದರಲ್ಲಿ. ಜನರು ಯಾರ್ಯಾರು ಯಾವ್ಯಾವ ರೀತಿ ಆಹಾರವನ್ನು ಸೇವಿಸಬೇಕು, ಯಾರಿಗೆ ಯಾವುದು ಇಷ್ಟ ಆಗುತ್ತೆ, ಎಲ್ಲಿ ಏನು ತಗೊಂಡು ಮಾಡಬೇಕು ಅನ್ನೋದು ಜನತೆಗೆ ಬಿಟ್ಟಂಥದ್ದು ಹೊರತು ಸರ್ಕಾರ ಇದನ್ನು ನಿಬಂಧನೆ ಮಾಡೋಕ್ಕಾಗೋದಿಲ್ಲ. ಇದೇ ರೀತಿ ಮಾಡಿ ಅಂತ ಸರ್ಕಾರ ಹೇಳೋಕ್ಕಾಗಲ್ಲ. ಜನರ ಅಭಿಪ್ರಾಯ, ಜನರ ಆಶೋತ್ತರಗಳು, ಜನರ ಇಷ್ಟ, ಅವ್ರು ಯಾವ ರೀತಿ ಬೇಕೋ ಅದನ್ನು ಬಳಸ್ಬೇಕು. ಕಾಂಗ್ರೆಸ್ನವ್ರು ಹೇಳ್ತಾರೆ, ಬಿ ಜೆ ಪಿಯವರು ಇದನ್ನು ಎತ್ತು ಕಟ್ಟಿದ್ದಾರೆ ಅನ್ನೋಳೆ ಹೇಳುವಂಥದ್ದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಕಾಮಾಲೆ ಕಣ್ಣವರಿಗೆ ಜಗತ್ತೆಲ್ಲ ಹಳದಿ ಅನ್ನೋ ಹಾಗೆ ಕಾಂಗ್ರೆಸ್ನವ್ರಿಗೆ BJP ಪಕ್ಷ ಒಂದೇ ಕಾಣ್ತಾ ಇರೋದು. ತಮ್ಮ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೆ ಇವತ್ತು ಸುಮ್ಮನೆ ಎಲ್ಲದಕ್ಕೂ ಬಂದು BJP ಪಕ್ಷದ ಮೇಲೆ ಹಾಕೋದು ಸರಿಯಲ್ಲ. ಆಹಾರ ಪದಾರ್ಥವನ್ನು ಹಲಾಲ್ ಮಾಡಬೇಕು ಮಾಡಬಾರ್ದು ಅಂತೇಳಿ ಜನ ತೀರ್ಮಾನ ಮಾಡಬೇಕು ಹೊರತು ಅವ್ರು ತೀರ್ಮಾನ ಮಾಡೋಕ್ಕಲ್ಲ, ನಾವು ತೀರ್ಮಾನ ಮಾಡೋಕ್ಕಲ್ಲ. ಜನ ಬೇಡ ಅಂತ ಹೇಳಿದರೆ ಅದನ್ನು ಒತ್ತಾಯ ಮಾಡಿ ತೊಗೊಳ್ಳಿ ಅಂತ ಹೇಳೋಕ್ಕಾಗುತ್ತಾ? ಅದು ಹೇಳಿದಲ್ಲ, ಅವರಿಗೆ ಎಲ್ಲವೂ ಹಳದಿಯಾಗಿ ಕಾಣ್ತಾ ಇದೆ. ಸಿದ್ದರಾಮಯ್ಯನವರು ಇದಕ್ಕೆ ಭಾಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. BJP ಅವರು ಅಂತ ಹೇಳ್ತಾರೆ ಮುಗಿ ಬೀಳ್ತಾ ಇದ್ದಾರೆ, ಒಂದಕ್ಕೊಂದು ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾಗ್ತದೆ? ಸಿದ್ದರಾಮಯ್ಯನವರಿಗೆ ತಾವು ನಿಂತ ನೆಲ ಕುಸಿತಾ ಇದೆ ಅನ್ನೋಂಥ ಒಂದು ಭಾವನೆ ಬಂದಿದೆ. ಇವತ್ತು ಎಲ್ಲೋ ತಮ್ಮ ಒಂದು ಶಕ್ತಿ ಕ್ಷೀಣ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್